ಸುಮಾರು 17 ವರ್ಷದ ಹಿಂದೆ ಲಕ್ಕುಮಿಯನ್ನು ನಾಟಕ ಕಲಾತಂಡವನ್ನು ಕಟ್ಟಿ ದೇಶ ವಿದೇಶಗಳಲ್ಲಿ ನಾಟಕ ಪ್ರದರ್ಶನ ನೀಡಿ ತುಳು ಭಾಷೆ ಸಂಸ್ಕೃತಿಯನ್ನು ಸಾರಿದ್ದು, ಜೊತೆಗೆ ಶ್ರೀಲಲಿತಾ ಅನ್ನೋ ನಾಟಕ ತಂಡದ ಮೂಲಕ ಪೌರಾಣಿಕ ಕಥೆಗಳನ್ನು ನಾಟಕದ ಮೂಲಕ ಜನಸಾಮಾನ್ಯರಿಗೆ ತಲುಪಿಸೋ ಕಾರ್ಯ ಮಾಡುತ್ತಿದ್ದು, ಇದೀಗ ಲಯನ್ ಗೋಕುಲ್ ಕದ್ರಿಯವರ ಸಹಕಾರದಲ್ಲಿ ಲಯನ್ ಮೋಹನ್ ಕೊಪ್ಪಳ ಕದ್ರಿಯವರ ನಿರ್ವಹಣೆಯೊಂದಿಗೆ ಮಂಗಳೂರಿನ ಖ್ಯಾತ ಕಲಾವಿದರೊಂದಿಗೆ ಉದಯೋನ್ಮುಖ ಕಲಾವಿದರ ಸಮ್ಮಿಲನದ ಲಹರಿ ತಂಡದ ಕುಸಲ್ದ ಕಲಾವಿದರು ಕುಡ್ಲ ನೂತನ ನಾಟಕ ತಂಡ ಸೇರ್ಪಡೆಗೊಳ್ಳಲಿದ್ದು, ತುಳು ರಂಗಭೂಮಿ ತಂಡ ಉದಯೋನ್ಮುಖ ಲೇಖಕ ನಟ ತುಳಸಿದಾಸ್ ಮಂಜೇಶ್ವರ ರಚಿಸಿದ ಪುದರ್ ಬೊಡ್ಚಿ ಊರು ಬೊಡ್ಚಿ ನಾಟಕದ ಮೂಲಕ ಕಲಾ ತಂಡ ತಮ್ಮ ಕಲಾ ಸೇವೆ ಆರಂಭಿಸಲಿದೆ ಅಂತ ಲಯನ್ ಕಿಶೋರ್ ಡಿ ಶೆಟ್ಟಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಳು ರಂಗಭೂಮಿಯಲ್ಲಿ ಲಕ್ಕುಮಿ ಹಾಗೂ ಶ್ರೀಲಲಿತಾ ಗಳಿಸಿದ ಯಶಸ್ಸು ಪ್ರೋತ್ಸಾಹ ಲಹರಿ ತಂಡಕ್ಕೂ ಸಿಗಲಿ ಅಂತ ಇದೇ ವೇಳೆ ಆಶಿಸಿದರು. ಲಹರಿ ಬಂದಿನ ಕುಶಲದ ಕಲಾವಿದರು ಲಕ್ಷ್ಮಿ ಕುಶಲದ ಕಲಾವಿದರು ಅಂಜನೆಲ್ಲ ಲಹರಿ ತಂಡದ ಕುಶಲದ ಕಲಾವಿದರು ಬಂದಿನ ಒಂಜಿ ತಂಡನು ಮರಣಿಗಳು ಕೋಡೆತ್ತು ಮರಣಿ ಹೆಣ್ಮತಾಕಿದಾನಿ ಇಂಕಲ್ಲ ಶರವ್ ಮಹಾಗಣಪತಿ ದೇವಸ್ಥಾನಗಳು ಶ್ರೀ ಶ್ರೀ ಆಡಳಿತ ಮಂತ್ರೀಶ್ವರಾಯನ ರಾಗಿ ಒಂದು ಶಾಸ್ತ್ರನ ಕೈಗೆ ಉದ್ಘಾಟನೆ ಮತ್ತು ಅಂಜನೆ ಶರವು ರಾಗು ಪಟ್ಟಣ